ಪುತ್ತೂರಿನ ಪುರುಷರ ಕಟ್ಟೆ ಇಂದಿರಾನಗರ ನೆಕ್ಕಿಲು ರಸ್ತೆಯು ಸುಮಾರು 50 ವರ್ಷಗಳಿಂದ ಸಾರ್ವಜನಿಕ ಬಳಕೆಯಲ್ಲಿದೆ. ಸರ್ಕಾರಿ ಜಾಗವಾಗಿರುವ ಈ ರಸ್ತೆಗೆ ಇದೀಗ ಖಾಸಗಿ ವ್ಯಕ್ತಿಯೊಬ್ಬರು ತನ್ನ ಸ್ವಂತ ಜಾಗ ಎಂದು ಹೇಳ್ತಾ ಕಿರಿಕಿರಿ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದು ಪುರುಷರ ಕಟ್ಟೆ ಇಂದಿರಾನಗರ ನೆಕ್ಕಿಲು ರಸ್ತೆ ಹೋರಾಟ ಸಮಿತಿ ಅಧ್ಯಕ್ಷ ರವೀಂದ್ರ ರೈ ನೆಕ್ಕಿಲು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 45 ವರ್ಷಗಳ ಹಿಂದೆ ಸರ್ವೆ ನಂಬರ್ 312ರಲ್ಲಿಯ ಜಾಗವನ್ನ ಇಸ್ಮಾಯಿಲ್ ಸಾಹೇಬ್ ಎಂಬವರಿಗೆ ಸರ್ಕಾರ ಮಿಲಿಟರಿ ಕೋಟಾದಲ್ಲಿ ಮಂಜೂರುಗೊಳಿಸಿತ್ತು. ಆದರೆ ಅದರಲ್ಲಿ ಹಾದು ಹೋಗುವ ಸುಮಾರು 20 ಲಿಂಕ್ಸ್ ರಸ್ತೆಯಲ್ಲಿ ಮತ್ತು ಅದರ ಉದ್ದಕ್ಕೆ ಹಾದು ಹೋಗುವ 20 ಲಿಂಕ್ಸ್ ರಸ್ತೆಯನ್ನ ಸಾರ್ವಜನಿಕರಿಗೆ ಊರ್ಜಿತ ಇಟ್ಟಿದೆ ಎಂಬ ಶರ್ತವನ್ನ ಇಟ್ಟು ಸರ್ಕಾರ ಮಂಜೂರು ಮಾಡಿತ್ತು. ಆ ಬಳಿಕ ಆ ಜಾಗವನ್ನ ಆದಂ ಎಂ ಎಂಬುವರು ಖರೀದಿಸಿದ್ರು. ಈ ಕ್ರಯಪತ್ರದಲ್ಲಿಯೂ ರಸ್ತೆ ಊರ್ಜಿತದ ಕುರಿತು ಪ್ರಸ್ತಾಪವಾಗಿತ್ತು. ಆದರೆ 2000 ಇಸವಿಯಲ್ಲಿ ಅದೇ ಜಾಗದ ಒಂದು ಭಾಗದ 5 ಸೆಂಟ್ಸ್ ಜಾಗವನ್ನ ಬಿ ಕೃಷ್ಣರಾವ್ ಎಂಬುವರಿಗೆ ಮಾರಾಟ ಮಾಡಲಾಗಿದೆ. ಅವರು ಖರೀದಿ ಮಾಡಿದ ಬಳಿಕ ರಸ್ತೆ ಸಮಸ್ಯೆ ಉಂಟಾಗಿದೆ ಎಂದು ಆರೋಪಿಸಿದ್ರು. ಸುಮಾರು ವರ್ಷಗಳ ನಂತರ ಈ 312 ಸರ್ವೆ ನಂಬರದಲ್ಲಿ ಒಂದು 5 ಸೆಂಟ್ಸ್ ಜಾಗವನ್ನು ರಸ್ತೆ ಅಲ್ಲಿ ಊರ್ಜಿತದಲ್ಲಿ ಇರುವಾಗ ಜನರು ಸಾರ್ವಜನಿಕರು ನಡ್ಕೊಂಡು ಹೋಗ್ತಾ ಇರುವಾಗ ಒಂದು 5 ಸೆಂಟ್ಸ್ ಜಾಗವನ್ನು ರಸ್ತೆ ಸಮೇತ ಈ ಆದಂ ಎಂಬವರು ಬಿ ಕೃಷ್ಣರಾವ್ ಎಂಬವರಿಗೆ ಮಾರಾಟ ಮಾಡ್ತಾರೆ. ಈ ಕೃಷ್ಣರಾವ್ ಎಂಬವರು ರಸ್ತೆ ಹೊಂದಿರುವ ಜಾಗ ಮತ್ತು ಅದಕ್ಕಿಂತ ಒಟ್ಟು 5 ಸೆಂಟ್ಸ್ ಜಾಗ, ಅದರಲ್ಲಿ RTC ಎನ್ನು ತದನಂತರ RTCಯೂ ಅದಕ್ಕೆ ಆಗ್ತದೆ. ಯಾರಿಗೆ ಮಾರಾಟ? ಬಿ ಕೃಷ್ಣರಾವ್ ಎಂಬುವರಿಗೆ ಮಾರಾಟ ಆಗ್ತದೆ. ಈ ಮಾರಾಟ ಆದ ಜಾಗದಲ್ಲೇ ರಸ್ತೆ ಹೋಗ್ತಾ ಉಂಟು. ಆಗ್ಲೇ ಅದು ಹೋಗ್ತಾ ಇರುವಾಗಲೇ ಜನರು ನಡ್ಕೊಂಡು ಹೋಗ್ತಾ ಇರುವಾಗಲೇ ಆ ರಸ್ತೆಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆದಮ್ರವರು ಹೇಳ್ತಾರೆ, ನಾವು ರಸ್ತೆ ಸಮೇತ ಅವರಿಗೆ ಜಾಗವನ್ನು ಮಾಡಿದ್ದೀವಿ ಅಂತೇಳಿ. ಅಂದ್ರೆ ರಸ್ತೆಯನ್ನು ಬಿಟ್ಟು ಉಳಿದ ಜಾಗ ನಿಮಗೆ ಅಂತೇಳಿ ಆದಮ್ರವರು ಅವರ ಮಾತಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಬಿ ಕೃಷ್ಣರಾವ್ ಅವರು ಅದು ಜಾಗ ನಮ್ಮದು, ನಾವು ಅದರಲ್ಲಿ ರಸ್ತೆಯನ್ನು ಬಿಡುವುದಿಲ್ಲ, ರಸ್ತೆ ಅದರಲ್ಲಿ ಇಲ್ಲ, ಎಲ್ಲಿಯೋ ರಸ್ತೆ ಬೇರೆ ಕಡೆ ಇತ್ತು ಎಂಬ ಒಂದು ಜನರಿಗೆ ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಸುಮಾರು ವರ್ಷದಿಂದ ಸುಮಾರು 2000 ಇಸ್ವಿಯಲ್ಲಿ ಅದನ್ನು ಅವರು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಇಲ್ಲಿಯವರೆಗೆ ಅದನ್ನೇ ಮಾಡ್ತಾ ಬಂತು. ಅದರ ಮಧ್ಯದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸ್ಥಳೀಯ ಪಂಚಾಯತ್ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಬೇಬಿ ಜಾನ್, ಅವಿನಾಶ್ ಇಂದಿರಾನಗರ, ಉಮೇಶ್ ಇಂದಿರಾನಗರ, ಶರೀಫ್ ಇಂದಿರಾನಗರ ಮತ್ತಿತರರು ಉಪಸ್ಥಿತರಿದ್ದರು.